ಕನ್ನಡದ ಬೆಲ್ ಬಾಟಮ್ ಸಿನಿಮಾದ ಜನಪ್ರಿಯ ದೃಶ್ಯವೊಂದರ ರೀತಿಯಲ್ಲೇ ಫಕೀರರ ವೇಷದಲ್ಲಿ ಬಂದಂತಹ ಕಳ್ಳರು ಮಹಿಳೆಯೊಬ್ಬರನ್ನ ಯಾಮಾರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರವನ್ನ ಕದ್ದೊಯ್ದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಪೊಲೀಸ್ ವಂಚಕ ವೇಷಧಾರಿಗಳಿಗೆ ಸದ್ಯ ಉಡುಪಿ ಕಾಪು ಠಾಣೆಯ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬೆಲ್ ಬಾಟಮ್ ಸಿನಿಮಾ ಗೊತ್ತಾ? ಆ ಸಿನಿಮಾದಲ್ಲಿ ನಡೆದಂತಹ ಒಂದು ದೃಶ್ಯ ನೆನಪಿದೆಯಾ? ಎಸ್, ಕಳೆದ ವರ್ಷ ತೆರೆ ಕಂಡ ಬೆಲ್ ಬಾಟಮ್ ಸಿನಿಮಾದಲ್ಲಿ ಈ ಡ್ರಗ್ಸ್ ಬಳಕೆಯ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಇದೆ. ವ್ಯಕ್ತಿಯೊಬ್ಬನನ್ನ ಕೆಲ ಕ್ಷಣಗಳವರೆಗೆ ಮತಿಭ್ರಮಣೆಗೆ ಒಳಪಡಿಸುವ ತಾಕತ್ತು ಈ ಡ್ರಗ್ಸ್ಗೆ ಇದೆ ಎಂದು ಹೇಳ್ತಾರೆ. ಇದು ಎಷ್ಟು ಸತ್ಯವೋ ಗೊತ್ತಿಲ್ಲ. ಆದ್ರೆ ಆ ಚಿತ್ರದಲ್ಲಿ ತೋರಿಸಿದ ರೀತಿಯಲ್ಲೇ ಘಟನೆಯೊಂದು ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ ನಡೆದು ಹೋಗಿದೆ. ಕಟಪಾಡಿ ಏಣಗುಡ್ಡೆಯ ಪರಿಸರದಲ್ಲಿರುವ ಮನೆಯೊಂದಕ್ಕೆ ಬಂದಂತಹ ಮೂವರು ಫಕೀರರು ಮನೆಯಲ್ಲಿದ್ದಂತಹ ಮಹಿಳೆಯನ್ನ ಯಾಮಾರಿಸಿ ಮನೆಯಲ್ಲಿ ಇದ್ದ 4,000 ನಗದು ಮತ್ತು ಮಗುವಿನ ಮೈ ಮೇಲೆ ಇದ್ದಂತಹ ಚಿನ್ನಾಭರಣವನ್ನ ಲಪಟಾಯಿಸಿದ್ದಾರೆ. ಇದೇ ಪರಿಸರದಲ್ಲಿ ಈ ರೀತಿಯ ಸರಣಿ ಪ್ರಕರಣಗಳು ಈ ಹಿಂದೆಯೂ ನಡೆದಿದ್ದು, ಈ ರೀತಿಯ ವೇಷ ಧರಿಸಿ ಭಿಕ್ಷೆ ಕೇಳುವ ನೆಪದಲ್ಲಿ ಹಲವು ಮಂದಿ ಬರ್ತಾರೆ. ಈ ಪ್ರಕರಣದಿಂದ ಕಟಪಾಡಿ ಪರಿಸರದ ನಿವಾಸಿಗಳು ಆತಂಕಿತರಾಗಿದ್ದಾರೆ. ನಾನಾ ರೀತಿಯ ವೇಷ ಧರಿಸಿ ಜನರು ಮನೆ ಮನೆಗೆ ಬಂದು ಮಂಕುಬೂದಿ ಎರಚಿ ಮನೆಯನ್ನು ದೋಚುವ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ನಾವು ಹೇಳಲಿಕ್ಕೆ ಇಷ್ಟಪಡುವುದೇನೆಂದರೆ, ನಮ್ಮ ಎಲ್ಲ ಜನರು ಈ ಬಗ್ಗೆ ಕಾಳಜಿ ವಹಿಸಿ ಇನ್ನು ಮುಂದೆ ಅಂಥ ಸಂಶಯಾಸ್ಪದ ಯಾರಾದರೂ ಜನರು ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಅಥವಾ ನಾನಾ ವೇಷದಲ್ಲಿ ಬಂದರೆ ನಾವು ಜಾಗೃತರಾಗಿ ನಮ್ಮ ಮನೆಗೆ ಒಳಗೆ ಪ್ರವೇಶ ಮಾಡದೆ ಗೇಟಿನ ಒಳಗೂ ಅವರನ್ನು ಬರಲಿಕ್ಕೆ ಬಿಡಬಾರ್ದು ಅಂತ ನಾವು ಕಳಕಳಿಯಿಂದ ಕೇಳ್ತಿದ್ದೇವೆ. ಯಾಕಂದರೆ ಇತ್ತೀಚೆಗೆ ಕಟಪಾಡಿ ಪರಿಸರದಲ್ಲಿ 3 ಬುರ್ಕಾಧಾರಿಗಳು ಜನರಿಗೆ ಮಂಕುಬೂದಿ ಎರಚಿ ಹೊಗೆ ಹಾಕಿ ಮೃತಿ ತಪ್ಪಿಸಿ ಅವರಿಂದ ಎಲ್ಲ ನಗನಾಣ್ಯಗಳನ್ನು ದೋಚಿ ಹೋಗಿರುವುದು ನಮಗೆ ಈಗಾಗಲೇ ಜಾಲತಾಣಗಳಲ್ಲಿ ಹಾಗೂ ಪೇಪರ್ನಲ್ಲಿ ಬಂದಿದೆ. ಜನರೆಲ್ಲರೂ ಎಚ್ಚೆತ್ತುಕೊಂಡು ಇಂಥ ಸಂಶಯ ಬಂದಲ್ಲಿ ನೀವು ದಯಮಾಡಿ ಹತ್ತಿರದ ಪೊಲೀಸ್ ಠಾಣೆಗೆ ಕೂಡಲೇ ಅದನ್ನು ತಿಳಿಸಿ ಅವರನ್ನು ಅಲ್ಲಿಂದ ಜಾಗ ಖಾಲಿ ಮಾಡುವಾಗೆ ನಾವು ಮಾಡಬೇಕಂತ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ತಿದ್ದೇವೆ. ಕಟಪಾಡಿಯ ಮನೆಯೊಂದರಲ್ಲಿ ಗಂಡಸು ಇಲ್ಲದೇ ಇದ್ದಿದ್ದನ್ನ ಗಮನಿಸಿದ ಫಕೀರರು ಕವ್ವಾಲಿ ಹಾಡುತ್ತಾ ಡಫಾಲಿ ಬಾರಿಸುತ್ತಾ ಮನೆಯ ಅಂಗಳಕ್ಕೆ ಬಂದಿದ್ದಾರೆ. ಮನೆಯಲ್ಲಿದ್ದ ಮಹಿಳೆ ಆ ಫಕೀರರಿಂದ ಹೊಗೆಯನ್ನ ಹಾಕಿಸಿಕೊಂಡರೆ ಮನೆಯಲ್ಲಿದ್ದ ಅನಿಷ್ಟಗಳಿಂದ ದೂರ ಆಗಬಹುದು ಎಂದು 50 ರೂಪಾಯಿಯನ್ನ ಕೊಟ್ಟು ಹೊಗೆಯನ್ನ ಹಾಕಿಸಿದ್ದಾರೆ. ಧೂಪ ಹಾಕಿ ನವಿಲುಗರಿಯಲ್ಲಿ ನಿವಾಳಿಸ್ತಾ ಇದ್ದಂತೆಯೇ ಆ ಫಕೀರ ಅದೇನು ಕರಮತ್ತು ಮಾಡಿದನೋ ಗೊತ್ತಿಲ್ಲ, ಮಹಿಳೆ ತನ್ನ ಕತ್ತಿನಲ್ಲಿ ಇದ್ದ ಬಂಗಾರವನ್ನ ತೆಗೆದುಕೊಟ್ಟಿದ್ದು ಮಾತ್ರವಲ್ಲ, ಪಕ್ಕದಲ್ಲಿದ್ದ ಮಗುವಿನ ಬಂಗಾರವನ್ನು ಕೂಡ ತೆಗೆದುಕೊಟ್ಟಿದ್ದಾಳೆ. ಫಕೀರರು ಎರಚಿದ ಮಂಕುಬೂದಿಯಿಂದ ಆ ಮಹಿಳೆ ವಾಸ್ತವಕ್ಕೆ ಮರಳ್ತಾ ಇರುವಾಗ ಫಕೀರರು ಅಲ್ಲಿಂದ ಜಾಗವನ್ನ ಖಾಲಿ ಮಾಡಿದ್ದಾರೆ. ಆದ್ರೆ ಫಕೀರರು ಕಟಪಾಡಿ ಪರಿಸರದಲ್ಲಿ ಅಡ್ಡಾಡುವ ದೃಶ್ಯಗಳು ಅಂಗಡಿಯೊಂದರ CCTVಯಲ್ಲಿ ಸೆರೆಯಾಗಿದೆ. ಆ CCTV ಫುಟೇಜ್ ಆಧಾರದಲ್ಲಿ ಫಕೀರರನ್ನ ಪತ್ತೆ ಹಚ್ಚೋಕೆ ಪೊಲೀಸರಿಗೆ ಸಹಾಯವಾಗಿದೆ. ಸದ್ಯ ಈ ವಂಚಕ ಫಕೀರರ ವೇಷಧಾರಿಗಳ CCTV ಫುಟೇಜ್ ಎಲ್ಲ ಕಡೆ ವೈರಲ್ ಆಗಿದೆ. ಇಂತಹ ವಂಚಕರ ಮೇಲೆ ಪೊಲೀಸರು ನಿಗಾ ವಹಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಹಾದಿ ಬೀದಿಯಲ್ಲಿ ಹೋಗುವವರನ್ನೆಲ್ಲ ಕರೆದು ಹೊಗೆಯನ್ನ ಹಾಕಿಸಿಕೊಂಡರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಕಳ್ಳಕಾಕರು ಕೈ ಸಾಫ್ ಮಾಡಿ ಹೋಗ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇನ್ನಾದ್ರೂ ಜನರು ಇದರ ಬಗ್ಗೆ ಜಾಗೃತಿ ಆಗಬೇಕಾಗಿದೆ. ಕಾಪು ಠಾಣಾ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.